श्रील रूपाल की जय। इस हरे कृष्ण मातेಗಳ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ 38. ಭೂರ್ಲೋಕ ಕಲ್ಪಿತ ಪದ್ಯ ಭುವರ್ಲೋಕ ಅಸ್ಯ ನಾಭಿತ ಹೃದಾ ಸ್ವರ್ಲೋಕ ಉರಸ ಮಹರ್ಲೋಕ ಮಹಾತ್ಮನ. अनुवाद भावार्थ by His Divine Grace अभय चरण अरविंद भक्ति वेदन स्वामी श्रील रूपाल की जय. ಓಕೆ, ಪಾತಾಳದಿಂದ ಭೂಮಿವರೆಗಿನ ಅಧೋಲೋಕದ ಗ್ರಹವ್ಯೂಹಗಳು ಭಗವಂತನ ಪಾದಗಳಲ್ಲಿವೆ ಎಂದು ಹೇಳಲಾಗಿದೆ. ಭೂರ್ಲೋಕದಿಂದ ಆರಂಭವಾಗುವ ಮಧ್ಯಲೋಕ ಗ್ರಹವ್ಯೂಹ ಅವನ ನಾಭಿಯಲ್ಲಿ ಸ್ಥಿತವಾಗಿದೆ ಮತ್ತು ಇನ್ನು ಮೇಲಿನ ಊರ್ಧ್ವಲೋಕದ ಗ್ರಹವ್ಯೂಹಗಳು ದೇವತೆಗಳು ಉನ್ನತ ಸಂಸ್ಕೃತಿಯ ಸಾಧು ಸಂತರಿದ್ದು ಅದು ಪರಮಪ್ರಭು ಭಗವಂತನ ಎದೆಯಲ್ಲಿ ಇದೆ. ಎಸ್ ಏರ್ ಮಾತಾ ನಿಖಿಲ್ ಓಪನ್ ಅನ್ಮ್ಯೂಟ್ ಮಂತೊಂದಿಲ್ಲ. ಏರ್ ಮಾತಾ ಗೋಲೋಕ ಚಾಟ್ ತೂತಾರೆ. ಎಸ್ ಓಪನ್ ಅನ್ಮ್ಯೂಟ್ ಮಂತೊಂದಿಲ್ಲ. ಎಸ್ ಏರ್ ಮಾತಾ ಗೋಲೋಕ ಚಾಟ್ ತೂತಾರೆ. ಗೋಲೋಕ ಚಾಟ್ ಏರ್ ಮಾತಾ ತೂತಾರಾ. ಓಕೆ, ಮಸ್ತ್ ಇಂಪಾರ್ಟೆಂಟ್ ಗೋಲೋಕ ಚಾಟ್. ದಯವಿಟ್ಟು ಐತೆ ಏನ್ ಕ್ಲಾಸ್ ಮನ್ಪುನ ಗೋಲೋಕ ಚಾಟ್ ಇದ ರಿಲೇಟೆಡ್ ಮಸ್ತ್ ಇಂಪಾರ್ಟೆಂಟ್. ತೂದಿತ್ತು ಜಡ ತೂಲೆ ಗೋಲೋಕ ಚಾಟ್. ಇದು ಗೋಲೋಕ ಚಾಟ್ ಎಂಚೊಂಡು ಬನ್ನಾಗ ನಮ್ಮೊಪ್ಪನು ಭೂಲೋಕಾಡ್. ಭೂಲೋಕದ ಮಿತ್ತು ಲೋಕ ಉಂಡು, ತೀರ್ಥ ಲೋಕ ಉಂಡು. ತೀರ್ಥ ಬನ್ನಾಗ ಆತಲ ವೀತಲ ಸೂತಲ ತಲತಲ ಮಹಾತಲ ರಸತಲ ಪಾತಲ. ಐತ ತೀರ್ಥ ಪಿತೃಲೋಕ, ಐತ ತೀರ್ಥ ನರಕಲೋಕ ಇಂಚೊಂಡು. ಮಂದ ಭೂಲೋಕದ ಮಿತ್ತಡು ಭೂರ್ಲೋಕ ಜನಲೋಕ, ಭೂರ್ಲೋಕ ಸ್ವರ್ಗಲೋಕ ಜನಲೋಕ ತಪಲೋಕ ಮಹರ್ಲೋಕ ಬ್ರಹ್ಮಲೋಕ. ಐತ ಮಿತ್ತಡು ದೇವಿಧಾಮ, ಐತ ಮಿತ್ತಡು ಮಹೇಶಧಾಮ, ಐತ ಮಿತ್ತಡು ಬ್ರಹ್ಮಜ್ಯೋತಿ ನಡುಪುನು ಸದಾಶಿವಲೋಕ. ಅರ್ಧ ಭೌತಿಕ ಲೋಕಡು ಅರ್ಧ ಬ್ರಹ್ಮಜ್ಯೋತಿಡುಂಡು. ಬೊಕ್ಕ ಬ್ರಹ್ಮಜ್ಯೋತಿ ಮಿತ್ತುಡುಪುನು ವೈಕುಂಠ, ಐತ ಮಿತ್ತಡು ಅಯೋಧ್ಯ, ಐತ ಮಿತ್ತಡು ಗೋಲೋಕ. ಒಂದು ಗೋಲೋಕ ಚಾಟುಡು ಉಂಡು. ಮುಲ್ದಾದವ ಒಂದು ಬಂದಾಗ ಪಾತಾಳದಿಂದ ಭೂಮಿವರೆಗಿನ ತೀರ್ಥದ ಮಿತ್ತು ಇದು ಬಣ್ಣ ತೀರ್ಥದ ಆತಲ ವೀತಲ ಸೂತಲ ತಲತಲ ಮಹತಲ ರಸತಲ ಪಾತಲ ಐದು ಮಿತ್ತು ಭೂಮಿ ಮುಟ್ಟವರೆಗಿನ ಭಗವಂತನ ಪಾದಗೆ. ಬೊಕ್ಕ ಭೂಲೋಕದ ಮಿತ್ತು ಭೂರ್ಲೋಕದ ಮಿತ್ತು ಮಧ್ಯಲೋಕ ಅವು ಆಯನ ನಾಭಿ. ಬೊಕ್ಕ ಐದಲ ಮಿತ್ತದ ಲೋಕ ಉಂಡು. ತಪಲೋಕ ಜನಲೋಕ ಬೊಕ್ಕ ಬ್ರಹ್ಮಲೋಕ. ಒಂದು ಮಾತದಾದ ಆಯನ ಎದೆ ಬೊಕದುಲೆ ಆ ಉನ್ನತ ಲೋಕ ಎಂಚಿನ ಬಂದಾಗ ಉನ್ನತ ಸಂಸ್ಕೃತಿಯ ಸಾಧು ಸಂತರಿದ್ದು ಪ್ರಬೋಧೊಂದು ಕಡೆ ಬಂದ ಪೇರು. When partial devastation happens, partial devastation ಬಂದಾಗ ಪೂರ್ತಿ ಪ್ರಳಯ ಆಯ್ತು. ಬ್ರಹ್ಮನ ಕಲ್ಪನಾಗ ಪಾರ್ಷಲ್, ಬ್ರಹ್ಮನ ದಿನಾನಾಗ ಬ್ರಹ್ಮ 100 ವರ್ಷ ಆಗ್ಬಿಟ್ಟಿಗೆ ಪೂರ್ತಿ ಪ್ರಳಯ ಮೀನು 100 ವರ್ಷ ಒಂಜಿ ಕಲ್ಪವನ್ನು ಒಂಜಿ ದಿನ. ಆ ಪಾರ್ಷಿಯಲ್ ಡಿವ್ಯಾಸ್ಟೇಷನ್ ಆನಾಗ ಈ ಉನ್ನತ ಸಂಸ್ಕೃತಿಯ ಸಾಧು ಸಂತರು ಹೋಯ್ತು ಈ ಮಹರ್ಲೋಕ ಜನಲೋಕ ಸತ್ಯಲೋಕ ಅವ್ರು ಮಾತು ಉಳ್ಳೇರು. ಅಕುಲು ಅಕುಲ್ಲ ಬ್ರಹ್ಮನೊಟ್ಟಿಗೆ ಅಕುಲ್ ಸೈ ಪೂಜೆಗೆ ಪ್ರಭುಪಾದ ಕೆಲವು ಸತಿ ಬಂದ ಬೇರೆ ದೇರ್ ಆರ್ ಸಮ್ ಸಾಧು ಸಂತ ಅಂದ್ರ ಸಮ್ ಲಿವಿಂಗ್ ಎಂಟಿಟೀಸ್ ಇನ್ ಹೈಯರ್ ಪ್ಲಾನೆಟ್ಸ್ ದೇ ವಿಲ್ ಗೋ ಬ್ಯಾಕ್ ಟು ಗಾಡ್ ಎಟ್ ಅನ್ನಾಗ ಅಕುಲ್ ಅಲ್ಪಾಡ್ದು ವೈಕುಂಠ ಗೋಪೇರಿಗೆ ಎಲಿವೇಟ್ ಆತಿ ಡಿವೋಟೀಸ್ಲು ಉಳ್ಳೇರು ಅಂಚೆ ಮೂಲ ಪರವಾಗಿಲ್ಲ. ಮತ್ತು ಉನ್ನತ ಸಂಸ್ಕೃತಿಯ ಸಾಧು ಸಂತರಿದ್ದು ಅದು ಪರಮ ಪ್ರಭು ಭಗವಂತನ ಎದೆಯಲ್ಲಿ ಇದೆ. ಅಕುಲ ಇದೆ ಎಸೆದ ಪಾವಡ್ದುಕ
ಈ ಬ್ರಹ್ಮಾಂಡದಲ್ಲಿ 14 ಮಂಡಲಗಳ ಗ್ರಹಗಳಿವೆ. ಇದನ್ನ ಪನ್ಯನೆ 14 ಮಂಡಲ ಬಂದಾಗ ಬ್ರಹ್ಮಲೋಕದ ತಿರ್ತವತ್ತೇದು ಈ ಭೂಲೋಕ ತಿರ್ತ ಆತಲ ಈತಲ ಪಾತಲ ಮಟ್ಟ 14 ಪ್ಲಾನೆಟ್ಸ್. ಅಧೋಲೋಕದ ಗ್ರಹಗಳನ್ನು ಭೂರ್ಲೋಕ ಮತ್ತು ಮರ್ತ್ಯಲೋಕದ ಗ್ರಹಗಳನ್ನು ಭೂರ್ಲೋಕ ಎಂದು ಕರೆಯಲಾಗಿದೆ. ಬ್ರಹ್ಮಾಂಡದೊಳಗಿನ ಅತ್ಯುನ್ನತ ಗ್ರಹವಾದ ಬ್ರಹ್ಮಲೋಕದವರೆಗಿನ ಉನ್ನತ ಗ್ರಹಗಳನ್ನು ಸ್ವರ್ಗಲೋಕ ಎಂದು ಕರೆಯಲಾಗಿದೆ. ಇವೆಲ್ಲವೂ ಭಗವಂತನ ಶರೀರದಲ್ಲಿ ಇವೆ. ಒಂದು ಮಾತು ಭಗವಂತನ ಶರೀರದಲ್ಲಿ ಉಂಟು. ಈ ಮಾತ 14 ಪ್ಲಾನೆಟ್ಸ್ ಎಂದರೆ ಈ ಬ್ರಹ್ಮಾಂಡದಲ್ಲಿ ಯಾರು ಕೂಡ ಭಗವಂತನ ಸಂಬಂಧ ಹೊಂದಿಲ್ಲವೇ ಇಲ್ಲ, ಹೊಂದಿಲ್ಲದೆ ಇಲ್ಲ. ತರ್ತಿನ ದೇವತೆ ಬಿಡ್ತು ಮಾತೆಲ್ಲ ಭಗವಂತಗ ಕೃಷ್ಣನ ಸಂಬಂಧ ಉಂಟು. ಪ್ರಭುಪಾದ ಪನ್ಪಿನಿ, ಪ್ರಭುಪಾದ ಲಾಸ್ಟ್ ಇಯರ್ ನಾನು ದೇಹತ್ಯಾಗ ಮಾಡುವಾಗ ಪನ್ಪಿನಿ, ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ದಿ ಲಾರ್ಡ್. ಪ್ರತಿಯೊಂದಿಲ್ಲ ಭಗವಂತನ ಇಚ್ಛೆ ಆಪಿನಿ ಭಗವಂತ ಕನೆಕ್ಷನ್ ಉಂಟು. ಏರ್ಲ ಇಂಡಿಪೆಂಡೆಂಟ್ ಆಯ್ತು ಮಾತೆಲ್ಲ ಭಗವಂತ ಮಾತ್ರ ಸ್ವರಾಟ ಆಯ ಮಾತ್ರ ಇಂಡಿಪೆಂಡೆಂಟ್, ಬಾಕಿದೊಬ್ಬ ಮಾತ ಆಯ್ತು ಡಿಪೆಂಡೆಂಟ್. ಬೊಕ ಮಾತ ಭಗವಂತಗೆ ಕನೆಕ್ಟ್ ಆದ ಉಂಟು. ಶ್ಲೋಕ 39 പോയി. ಶ್ಲೋಕ 39. ಗ್ರೀವಾಯಾಂ ಜನಲೋಕ ಅಸ್ಯ ತಪೋಲೋಕ ಸ್ತನ ದ್ವಯಾತ್ ಮೂರ್ಧವಿ ಸತ್ಯಲೋಕಸ್ತು ಬ್ರಹ್ಮಲೋಕ ಸನಾತನ. ಭಗವಂತನ ಅನುವಾದ ಭಗವಂತನ ವಿಶ್ವರೂಪದ ಮುಂಭಾಗದಿಂದ ಕತ್ತಿನವರೆಗೆ ಜನಲೋಕ ಮತ್ತು ತಪಲೋಕಗಳೆಂಬ ಗ್ರಹಗಳಿವೆ. ಶಿಖರ ಸದೃಶ ಗ್ರಹವಾದ ಸತ್ಯಲೋಕ ವಿಶ್ವರೂಪದ ಶಿರೋಭಾಗದಲ್ಲಿದೆ. ಆಧ್ಯಾತ್ಮಿಕ ಲೋಕಗಳಾದರೂ ಶಾಶ್ವತವಾದವು. ಇದು ಒಂದು ಮಾತು ಲೋಕ ಶಾಶ್ವತ ಅಂಡ್ ಆಧ್ಯಾತ್ಮಿಕ ಲೋಕ ಬಂದಾಗ ವೈಕುಂಠ ನೋ ಎಂಗ್ಸೈಟಿ. ಕುಂಠ ಬಂಡ ಎಂಗ್ಸೈಟಿ, ಮೂಲ ಎಂಗ್ಸೈಟಿ ಉಂಟು. ಅಂಚದ ಈ ಮಾತಲೋಕಗಳ ಎಂಗ್ಸೈಟಿ ಉಂಟು. ಬ್ರಹ್ಮಲೋಕದ ಬತ್ತಿನ ಸ್ವರ್ಗಲೋಕ ಮಾತಲೋಕ ಅಂಚದು ಒಂದು ಶಾಶ್ವತ ಪ್ಲೇಸ್ ಅತ್ತು. ಶಾಶ್ವತ ಪ್ಲೇಸ್ ಅತ್ ಶಾಶ್ವತ ಪ್ಲೇಸು ಶಾಶ್ವತ ಪ್ಲೇಸ್ ವೈಕುಂಠ. ಭಗವದ್ಗೀತಾ 8ನೇ ಅಧ್ಯಾಯದ 15ನೇ ಶ್ಲೋಕ ದಾದ ಪನ್ಪಿನಿ, ಮಾಮುಪೇದೆ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಒಂದು ಟೆಂಪರರಿ, ಭಗವಂತನ ಪ್ಲೇಸ್ ಶಾಶ್ವತಂ. ఒక ಮೂಲ ದುಃಖಾಲಯ, ಮೂಲ ದುಃಖನೇ ಒಪ್ಪುನು, ದಾಯಿಗೆ ದುಃಖ ಒಪ್ಪುನು, ಏರಿಗೆ ಬನೋಲಿ ದಾಯಿಗೆ ನಮ್ಮ ಮೆಟೀರಿಯಲ್ ವರ್ಲ್ಡ್ ದುಃಖ ಒಪ್ಪುನು ಮಾತ. ಈ ನಮ್ಮ ಭೂಲೋಕ ಬತ್ತದು ಸ್ವರ್ಗಲೋಕ ಬ್ರಹ್ಮಲೋಕ ಒಂದು ಮಾತ ಮೆಟೀರಿಯಲ್ ವರ್ಲ್ಡ್ ದಾಯಿಗೆ ಮೂಲ ದುಃಖನೇ ಒಪ್ಪುನು, ಏರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಓಕೆ ಅದೊಂಜಿ ದಾದಪನ ವೈಕುಂಠಡ್ ಒಂಜಿ ವಿಷಯ ಇಜ್ಜಿ ಮೂಲ ವಿಷಯ ಉಂಟು ದಾದಪನಲೆ ಜನ್ಮ ಮೃತ್ಯು ಜರ ವ್ಯಾಧಿ. ವೆರಿ ಗುಡ್. ಜನ್ಮ ಮೃತ್ಯು ಜರ ವ್ಯಾಧಿ ಅಂಚ ಅದು ಒಂದು ನಿಜವಾದ ಪ್ರಾಬ್ಲಮ್ಗೆ ಪ್ರಭುಪಾದ ಪ್ರಭುಪಾದ ಒಂಜಿ ಫೇಮಸ್ ಕ್ಲಾಸ್ ಉಂಟು ಅಡ್ ಕಲ್ಕದ ಬಂದ್ಬೇಕು ಪ್ರಭುಪಾದ ಬುಡ್ದನ್ ಕೇನ್ಲೆ ಅವು ಕ್ಲಾಸ್ ಮೋಸ್ಟ್ಲಿ ಆಸ್ಟ್ರೇಲಿಯಾ. There is death, there is old age, there is disease. This is the real problem. This is a real problem. Unjoyna problem. Janma problem. Mrityu problem. Janma mrityu jara. Jaravana old age. Prayanaga baba meida maata sandu bene happen. Gantu bene, avu bene, undu bene. Gadi dadan bini, BP ಜಾಸ್ತಿ ಆಪೇನಿ, ಶುಗರ್ ಒಬ್ಬ ಏತು ಪ್ರಾಬ್ಲಮ್. ಕೆಲವು ಸತಿ ಆಪನ್ ಪ್ರಾಯ ಆಪಿನ ಕೂಡ ಚಿಂಚನೆ ಹೆಂಗ್ ಒಪ್ಪುಗಾನ. ಜನ್ಮ ಮೃತ್ಯು ಜರ ವ್ಯಾಧಿ, ವ್ಯಾಧಿ ಬನ್ನ ರೋಗ ಪ್ರಾಬ್ಲಮ್ ಅಂಚ ಸ್ಪಿರಿಚುವಲ್ ವರ್ಲ್ಡ್ ಆಧ್ಯಾತ್ಮಿಕ ಲೋಕ ಒಂದಿಜ್ಜಿ ಒಂದು ಇತ ಪನ್ನೆ ಮೂಲದ ಬಂದಿನಿ. ಬ್ರಹ್ಮಲೋಕದ ಬತ್ತಿನ ಮಾರ್ಲೋಕ ಜನಲೋಕ ತಪಲೋಕ ಸ್ವರ್ಗಲೋಕ ಮಾತ ನಮ್ಮ ಈ ಭೂಲೋಕ ಒಂದು ಮಾತ ಪ್ರಾಬ್ಲಮ್ ದಾನ ಪ್ಲೇಸ್ ದವಣ ಮೂಲು ಈ ನಾಲು ಉಂಟು ವಿಷಯ.
ಅಂಚಾದ ಬುದ್ಧಿವಂತೆ ಆ ಯೋಚನೆ ಅನ್ಬೋಡು ದಾದ ಯೋಚನೆ ಅನ್ಬೋಡು ಎಂಕ್ ಜನ್ಮ ಬೋರ್ಚಿ ಎಂಕ್ ಮೃತ್ಯು ಬೋರ್ಚಿ ಎಂಕ್ ಜರ ಬೋರ್ಚಿ ಎಂಕ್ ವ್ಯಾಧಿ ಬೋರ್ಚಿ ಒಂದು ಬುದ್ಧಿವಂತೆ ನಾವು ನಮ್ಮ ಬುದ್ಧಿವಂತರಾವು ನೆಕ್ಸ್ಟ್ ಹೆಂಗ್ ಬೋರ್ಚಿ ಹಿಂಗ ಈ ಒಂದ್ ಜನ್ಮ ಯಾವ ಮಾರೆ ಒಬ್ಬ ಯಾನ್ ಅನುಭವಿಸಿಲ್ಲ ನಂಬೇರು ಒಬ್ಬ ಎಲ್ಲಿಯದ್ ಇತ್ತಕೊಂಡ್ರೆ ಏತು ಮಾತ ಅನುಭವಿಸಿ ಅನ್ ಬೋರ್ಡರ್ನೇ ಬೊರ್ಚಿ ಮಾರಿ ಇದೆ ಮುಂದೆ ಬೊರ್ಚಿ ಹೆಂಗ್ ಸಾಕೋ ಸಾಕಾಣ್ ತಮ್ಮ ಹೆಂಗ್ ನಮಸ್ಕಾರ ಹೆಂಗ್ ಬೊರ್ಚಿ ದಾಲ ಇಂಚ ಮಾತ ಕೆಲವರು ಹೊಂದಿನ ಹುಲ್ಲೇರು ಲೈಫ್ ಪೂರ್ತಿ ಆಗ್ಲಿ ಕಷ್ಟನೇ ಇದೆ ನಂಗೆ ಅಂಡ್ ಆಕ್ಚುಲಿ ಒಂದು ಕಷ್ಟನೇ ಅದು ನಂಗೆ ಕಷ್ಟದ ಅದನ್ನು ಗೊತ್ತಿಸಿ ಕುಂತಿ ಮಾರಣ ಬಂದ್ಬಿನಿ ವಿಪದ ಹಿಂಗ್ ಕೊರು ಒಂದು ಕಷ್ಟ ಕೊರು ಒಂದು ದಾಯಿ ಕುಂತಿ ಮಾರ ನೀ ಕಷ್ಟ ಕೊರು ಬಂದ್ಬಲ್ ಧರ್ಮ ನಾಲ್ ಬಂದ್ಬಿನಿ ಕಷ್ಟ ಬಂದಾಗ ಈ ಬರ್ಪ ಎಂಕ್ಲಿಗೆ ಆಕ್ಚುಲಿ ಅವು ಕಷ್ಟಂದೇ ಆಪುಜಿ ಈ ಏಪಲ್ ಎಂಕ್ಲ ಬೆರಿಸಾಯಲ್ಲ ಆಕ್ಚುಲಿ ಅಲ್ಲಿಗೆ ಅಡಿಕ್ಟ್ ಆದನ್ ಕಷ್ಟ ಗೆತ್ತೊಂದು ಕಷ್ಟ ಮನ ಎಂಚಿನ ಅಲ್ಲನೆ ಎದುರು ಅಲ್ಲ ಕಷ್ಟ ನಮ್ಮ ದಾಲ ಹತ್ತು ನಮ್ಮ ಕಷ್ಟ ಐನು ಜೋಕ್ಲೇನು ಕಂಡನಿಜ್ಜಿ ಪ್ರಾಬ್ಲಮ್ ವೆರಿ ವೆರಿ ಪ್ರಾಬ್ಲಮ್ ಬೇರೆ ಬೇರೆ ರೀತಿ ಕೆರ್ರೆ ಪ್ರಯತ್ನ ಮಾಡ್ತದೆ ನೆಮ್ಮದಿ ಇಜ್ಜಿ ಜೋಕ್ಲೇನ್ ದಾದ ಮೈ ಜೋಕ್ಲೇನ್ ಅಂಚದ್ದು ಆಲ್ಬನ್ ಬಲ್ ಹಿಂಗ್ ಕಷ್ಟ ಕೋರೋದು ಅಂಚಾದ ಡಿವೋಟಿ ಅಡ್ವಾನ್ಸ್ ಡಿವೋಟಿ ಏಪಲ್ ಅವನ್ ಬಿನಿ ಹಿಂಗ್ ಕಷ್ಟ ಕೋರ್ಲೆ ಕಷ್ಟ ಕೊರ್ಲೆ ವಸುದೇವ ದತ್ತ ಬಂದ್ಬಿನಿ ವಸುದೇವ ದತ್ತ ಪ್ರಹ್ಲಾದ್ ಮಹಾರಾಜನ ಇನ್ಕಾರ್ನೇಷನ್ ಅಂಚ ಒಂದು ಋತುದೀಪ್ ಬರ್ಕೊಂಡು ಸಾರಿ ಋತುದೀಪ ಒಂದು ಋತುದೀಪ ಅದು ಮೋದ್ರ ದೀಪವನ್ನ ಬರ್ಕೊಂಡು ಅಂಚ ಅವರು ವಸುದೇವ ದತ್ತ ಅಡಿಗೆ ಬರ್ಬೇರೆ ಚೈತನ್ಯ ಮಹಾಪ್ರಭು ನಡೆ ಹೋಗ್ತೀನಿ ಅಡೆ ಹೋದು ಹಗ್ಗ ಅನ್ಕೊಂಡು ವಸುದೇವ ದತ್ತ ಹಗ್ಗ ಅನ್ಕೊಂಡಾಗ ವಸುದೇವ ದತ್ತನ ಮೈಟ್ ಇಡೀ ಗಜ್ಜಿ ಹೋಗ್ಕೊಂಡು ಇಮಿಡಿಯೇಟ್ ಗಜ್ಜಿ ಹೋಗ್ಕೊಂಡು ಅಪ್ಪಗ ವಸುದೇವ ಬಂದ್ಬಿನಿ ಮಾ ಪ್ರಭು ಹೆಂಗ ತುಂಬದ ಗಜ್ಜಿದ ಶರೀರನೇ ಕೋರ್ಲೆ ಹೆಂಗೊಂದು ಶೋಕದ ಶರೀರ ಕೊರ್ಚಿ ಸುಲೆ ಒಂದು ಪ್ಯೂರ್ ಡ್ಯೂಟೀಸ್ ಚಂದ್ರಮುಖೇನ್ ದಾಯಿಗೆ ವಸುದೇವ ದಾಯಿಗೆ ನಿಕ್ಕವು ಗಜ್ಜಿದ ಶರೀರ ಕೊಡು ಒಂದು ಶರೀರ ಕೊಡ್ಚಿ ಹಿಂಗೆ ಶೋಕದ ಶರೀರ ಇರ್ನ ಸ್ಮರಣೆ ಮನ್ಪರೆ ಆಪುಚಿ ಹಿಂಗ್ ಗಜ್ಜಿದ ಶರೀರನೇ ಕೋರ್ಲೆ ಕಷ್ಟಕ್ಕೆ ಬಗ ವಸುದೇವ ಬಂದ್ಬಿನಿ ಮಾ ಪ್ರಭು ಈ ಬ್ರಹ್ಮಾಂಡ ಮಾತ ಜೀವಿಲೇನ ಪಾಪ ಹೆಂಗ್ ಕೋರ್ಲೆ ಸಿನ್ ಪ್ರಭುಪದವ್ರು ಭಾವಾರ್ಥ ಮೆನ್ಷನ್ ಮಾಡ್ತಾರೆ ಜೀಸಸ್ ವಸುದೇವ ದತ್ತ ಇಸ್ ಗ್ರೇಟರ್ ದನ್ ಜೀಸಸ್ ಪ್ರಭುಪದ ಮೆನ್ಷನ್ ಮಾಡ್ತಾರೆ ಜೀಸಸ್ ಆಸ್ಕ್ ದ ಸಿನ್ ಆಫ್ ಈಸ್ ಫಾಲೋವರ್ಸ್ ಅರೆ ನೇರ್ ಮದ ಫಾಲೋ ಹಾಕ್ಲ ಪಾಪ ಹೆಂಗ್ ಕೋರ್ಲೆ ಅಂತ ಜೀಸಸ್ಗೆ ಬಟ್ ವಸುದೇವ ದತ್ತ ಇಸ್ ಗ್ರೇಟರ್ ದನ್ ಜೀಸಸ್ ಈಸ್ ಆಸ್ಕಿಂಗ್ ದ ಸಿನ್ ಆಫ್ all living entities. Mahatma Papa. Just by your desire, I have fulfilled your desire. I fulfilled your desire. Sanction. Anja, Shuddha Bhaktir Kastanakenu. Kastanakenu. ಅಂಚ ಒಂದು ಮೆಟೀರಿಯಲ್ ವರ್ಲ್ಡ್ ಬಂದಾಗ ಕಷ್ಟನೇ ಏಪಮುಟ ನಮ್ಮ ಕಾನ್ಶಿಯಸ್ನೆಸ್ ಪ್ರಜ್ಞೆ ಸ್ಪಿರಿಚುವಲ್ ಆಪುಜ ಆತ್ನೇಟ ನಂಗೆ ದಾದಾಪು ನಂಗೆ ಒಂದು ಕಷ್ಟ ಅವು ಕಷ್ಟ ಅಂದ ಅಂಡ ಏಪ ನಮ್ಮ ಪ್ರಜ್ಞೆ ಸ್ಪಿರಿಚುವಲ್ ಆಪುಂಡ ನಂಗೆ ಆಪುಂಡು ಕಷ್ಟನೇ ಅತ್ ಮಾತ ಭಗವಂತನ ಕಂಟ್ರೋಲ್ ಉಂಡು ಊಲ ಕಷ್ಟ ಅತ್ ನಮ್ಮ ದಾದಾನ್ಪ ಭಗವಂತಗೆ ಗ್ರಾಟಿಟ್ಯೂಡ್ ಸಲ್ಲಿಸಾವ ಭಗವಂತ
ಇಂಕೀರು ಮಲ್ಲ ಕಷ್ಟ ಕೊಡ್ತಾಡು ಆಕ್ಚುಲಿ ಯಾನ್ ಐಕ್ ಎಲಿಜಿಬಲ್ ಆಂಡ ಈ ದಾದಮಂತ ಪನ್ನಗೆ ಇಂಕ್ ಕಷ್ಟನೇ ಕೊಡ್ತಿಜ ಕಷ್ಟ ಉಪ್ಪುನಾಗನೆ ಕಷ್ಟ ಉಪ್ಪುನಾಗನೆ ವಾ ರೀತಿ ತುಯರಾಪಣದುಲೆ ವಾ ರೀತಿ ಅಂಚ ಅದು ತೂಪಿನೇಟ್ ಉಪ್ಪುನು ನಂಗೆ ಆಕ್ಚುಲಿ ನಂಗೆ ತೂಯರಿ ಗೊತ್ತಿಜ ನಮ್ಮ ಇತ್ತ ಮೆಟೀರಿಯಲ್ ವಿಷನ್ ಇಲ್ಲ ನಮ್ಮ ತೂಪಿನ ಮಾತ ಮೆಟೀರಿಯಲ್ ನಮ್ಮ ಕ್ಯಾಲ್ಕುಲೇಷನ್ ಮೆಟೀರಿಯಲ್ ಮಾತ ಭೌತಿಕ ಆಧ್ಯಾತ್ಮಿಕ ಸ್ತರಡಿ ಜನ ಅಂಚ ನಂಗೆ ಎಸ್ ಹಿಂಗ್ ಕಷ್ಟ ಬೈದು ಎಂದು ಕಷ್ಟ ಹಿಂಗ್ ಏತು ಬೇರೆ ಬೇರೆ ಕಷ್ಟ ಆಂಡ ಶುದ್ಧ ಭಕ್ತಿಯರ ಕಷ್ಟನು ಕೇನು ಕೊರ್ಲೆ ಕಷ್ಟ ಕೊರ್ಲೆ ಎಸ್ ಈ ಕ್ಲಾಸ್ ಕೇಂದ್ರ ತನಿಗಳು ಮಾತೆಲ್ಲ ಕಷ್ಟನ ಕೇನು ವರ ಭಗವಂತಡ ಹರೇ ಕೃಷ್ಣ ಅನ್ಮಿಟ್ ಬಂದಿದೆ ಅಂದೆ ಪ್ರಭು ಏನ್ ಮಾತ ಭಗವಂತರ ಕಷ್ಟಕ್ಕೇನು ವರ ಏನ್ ಮಾತ ಭಗವಂತರ ಏನು ವರ ಕಷ್ಟ ಹರೇ ಕೃಷ್ಣ ಅನ್ಮಿಟ್ ಬಂದಿದೆ ಪನೋಲಿ ಹರೇ ಕೃಷ್ಣ ಏರ್ಲಕ್ಕೇನು ಜರ ಹಾ ಕೇನು ಜರ ಸ್ಪಿರಿಚುವಲಿ ನಮ್ಮ ಅಡ್ವಾನ್ಸ್ ಆವಂದೆ ನಂಗೆ ಕಷ್ಟಕ್ಕೇನ್ರಿ ಆಪುಜಿ ಉದರ್ಗ ಬಂದ್ಲೆ ಅನ್ಬೋದು ಕಷ್ಟಕ್ಕೇನು ನಂಗೆ ಫೇಸ್ ಮಾಡ್ಕೊಂಡ ಕೆಪಾಸಿಟಿ ಇಜಿ ಫೇಸ್ ಮಾಡ್ಕೊಂಡ ಕೆಪಾಸಿಟಿ ಇಜಿ ನಮ್ಮ ಇನ್ಫ್ಯಾಕ್ಟ್ ಅದೊಂದು ಪೋವನ್ನಾಗ ಎಂತ ಭಕ್ತಿಗೆ ಬೈದೆ ಹೆಂಗ್ ಕಷ್ಟ ಬತ್ತಂಡ ನಮ್ಮ ಶಾಪಧಿಪತಿ ಬೇರೆ ಈತ್ ಮಾತು ಮಂತದ ಹಿಂಗಿಂಚ ಆಕ್ಚುಲಿ ಇಟ್ ಇಸ್ ಎ ಬ್ಲೆಸ್ಸಿಂಗ್ಸ್ ಇಫ್ ಕೃಷ್ಣ ಗಿವ್ಸ್ ಅನ್ಲಿಮಿಟೆಡ್ ಪೇನ್ then it is a blessing. ಅವು ನಿಜವಾದ ಅನುಗ್ರಹ ಅಂಚ ಭಗವಂತ ಕಂಟಿನ್ಯೂಸ್ ಪುನಃ ಭಕ್ತಿ ಬರ್ತಾ ಇರ್ಬೇಕು ಭಕ್ತಿ ಬರಡು ಬರಂದಪ್ಪ ಹಣ ಭಕ್ತಿ ಬರ್ತಾ ಇರ್ಬೇಕ ನಮ್ ಭಕ್ತಿ ಸ್ಮರಣೆ ಉಪ್ಪುವ ಬೇತೆ ವಿಷಯ ಅಂಚ ಸ್ಮರಣೆ ಉಪ್ಪು ನಂಗೆ ಕಾನ್ಸ್ಟೆಂಟ್ ಆದ ಭಗವಂತನ ಸ್ಮರಣೆ ನಂತರ ಅಂಚ ಮೂಲಪನ್ ಬಿನಿ ಆಧ್ಯಾತ್ಮಿಕ ಲೋಕವು ಶಾಶ್ವತ ಶಾಶ್ವತ ಏನ ಜಾಗ ನಾವು ಪೋಡು ಓಲು ಜನ್ಮ ಮೃತ್ಯು ಜರ ವ್ಯದಿಜ್ಜಿ ಆ ಜಾಗ ನಾವು ಪೋಡು ಎಷ್ಟು ಜನ ಬಾಬಾರ್ದ ಲೋಕ ಐಕ ಆಕಾಶಕ್ಕೆ ಅತೀತವಾದ ಆಧ್ಯಾತ್ಮಿಕ ಲೋಕಗಳನ್ನು ಕುರಿತು ಈ ಗ್ರಂಥದಲ್ಲಿ ನಾವು ಅನೇಕ ಬಾರಿ ಚರ್ಚಿಸಿದಾಗಿದೆ ಮತ್ತು ಈ ವರ್ಣೆಯನ್ನು ಈ ಶ್ಲೋಕದಲ್ಲಿ ಸಮರ್ಪಿಸಲಾಗಿದೆ. ಈ ಐಕ ಆಕಾಶದ್ದು ಅತೀತ ಅತೀತ ಬಣ್ಣ ಮಸ್ತ್ ಮಿತ್ತುಂಡು ಇಂಚಿನ ಆಧ್ಯಾತ್ಮಿಕ ಲೋಕ. ಸನಾತನ ಪದವು ಮಹತ್ವಪೂರ್ಣವಾದದ್ದು. ಸನಾತನ ಇಟರ್ನಲ್, ಶಾಶ್ವತೆಯ ಮೂಲ ಕಲ್ಪನೆಯು ಭಗವದ್ಗೀತೆಯಲ್ಲಿ 8.20 ಅಭಿವ್ಯಕ್ತಗೊಂಡಿದೆ. ದಾದಪಂಪಿನ 8.20 ಶ್ಲೋಕ ಸೇರೆಗೆ ಪನೋಲಿ ಆಶಾ ಮಾತಾಜಿ ಪನೋಲಿಯ 8.20 ಶ್ಲೋಕ. ಹರೇ ಕೃಷ್ಣ. ಎಸ್ 8.20 ಪರಸ್ತಸ್ಮಾತ್ ಭಾವೋ ಅನ್ಯೋ ಅವ್ಯಕ್ತ ಸನಾತನ ಯಾ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತ್. ಪನಗ ಪಿರುನಿ ನೇಚರ್ ಉಂಡು ಅವು ಸನಾತನ ಮುಖ ದಿವ್ಯ ಮನ ಟ್ರಾನ್ಸ್ರೆಂಟಲ್. ಮುಲ್ಪದ ದಾದಪನ್ನಾಗ ವ್ಯಕ್ತ ಮುಖ ಅವ್ಯಕ್ತ, ಮ್ಯಾನಿಫೆಸ್ಟ್ ಆಪನ ಅನ್ಮ್ಯಾನಿಫೆಸ್ಟ್ ಆಪುಂಡು ಅನ್ನ ಸ್ಪಿರಿಚುವಲ್ ಅಂಚದು ಅವು ಹ್ಯಾನ್ಲೆಟ್ ಆಪುಜಿ ಆಧ್ಯಾತ್ಮಿಕ ಲೋಕ ಮಾತ ಒಂದು ಪ್ರಳಯನಾಗ ಅವು ಜಾಗ ಅಂಚಿನ ಉಂಟು. ಆ ಜಾಗ ಹಾಗೆ ಇರ್ತದೆ, ಇದ್ದಂಗೆ ಇರ್ತದೆ. ಅವೆನ್ನು 3.11 8.20 ಅಂಚದು ಆ ಜಾಗಕ್ಕೆ ನಮ್ಮ ಪ್ರಯತ್ನ ಮಾಡ್ಬೋದು. ಐಕ್ಯಸ್ಥಿತಿಯ ಆಚೆ ಪರವ್ಯೋಮವಿದೆ, ಸ್ಪಿರಿಚುವಲ್ ಸ್ಕೈ. ಅಲ್ಲಿ ಸಕಲವು ಶಾಶ್ವತ ತುಲೆ ಅವು ಮಾತ ಇಟರ್ನಲ್ ಶಾಶ್ವತ. ಕೆಲವೊಮ್ಮೆ ಬ್ರಹ್ಮನು ವಾಸಿಸುವ ಸತ್ಯಲೋಕವನ್ನು ಬ್ರಹ್ಮಲೋಕ ಎಂದು ಕರೆಯಲಾಗುತ್ತದೆ. ಆದ್ರೆ ಇಲ್ಲಿ ಹೇಳಲಾಗಿರುವ ಬ್ರಹ್ಮಲೋಕವು ಅದೇ ಸತ್ಯಲೋಕ ಗ್ರಹವೂ ಅಲ್ಲ. ಬ್ರಹ್ಮಲೋಕ ತುಲೆ ನೆಕ್ ಬ್ರಹ್ಮ ಉಪ್ಪನ ಪ್ಲೇಸ್ ಸತ್ಯಲೋಕ ಐಕ್ಲ ಬ್ರಹ್ಮಲೋಕ ಬಂದ್ಪೇರು ಆನ ಮೂಲ ಬಂಪಿನ ಬ್ರಹ್ಮಲೋಕ ಬಂದಾಗ ಸ್ಪಿರಿಚುವಲ್ ವೈಕುಂಠ ಬಂದ್ಬೀನ್ ಮುಂದೆ ನಮ್ಮ ನೆನಪುದಿ ಕೂಡ ಅದೇ ಬಂದ್ಪೇರು ಪ್ರಭುಪಾದ. ಸತ್ಯಲೋಕಗಳು ಬ್ರಹ್ಮಲೋಕ ಬಂದ್ಪೇರು
ಬ್ರಹ್ಮ ಉಪನಡ್ದವರ ಆಂಡ ವೈಕುಂಠಗ್ಲ ಬ್ರಹ್ಮಲೋಕ ಪೇರು ಅಂಚ ಸತ್ಯಲೋಕ ಬ್ರಹ್ಮ ಉಪನಲೋಕ ಶಾಶ್ವತ ವೈಕುಂಠ ಶಾಶ್ವತ ಮೂಲ್ ಪಂಪಿನಿ ಬ್ರಹ್ಮಲೋಕ ಬಂದಾಗ ವೈಕುಂಠ ಬ್ರಹ್ಮಲೋಕ ಶಾಶ್ವತ ಎಸ್. ಆದರೆ ಸತ್ಯಲೋಕ ಗೃಹವು ಶಾಶ್ವತವಾದಲ್ಲ. ಸತ್ಯಲೋಕ ಬ್ರಹ್ಮೋಪನ ಅವು ಶಾಶ್ವತ ಅನ್ನ ಕೆಲವು ಸತಿ ಬ್ರಹ್ಮೋಪನ ಜಾಗಕ್ಕೆ ಬ್ರಹ್ಮಲೋಕ ಬಂದ್ಬೇಕು. ಮತ್ತು ಇವೆರಡರ ವ್ಯತ್ಯಾಸಗಳು ಈ ಪ್ರಕರಣದಲ್ಲಿ ಸನಾತನ ಎಂಬ ವಿಶೇಷಣವನ್ನು ಬಳಸಲಾಗಿದೆ. ಶ್ರೀಲ ಜೀವಗೋಸ್ವಾಮಿ ಅವರ ಪ್ರಕಾರ ಈ ಬ್ರಹ್ಮಲೋಕವು ಬ್ರಹ್ಮನ್ ಅಥವಾ ಪರಮ ಭಗವಂತನ ಲೋಕ ಅಥವಾ ಧಾಮ. ಜೀವಗೋಸ್ವಾಮಿ ದಾದ ಮೂರು ಬಂಪಿನ ಬ್ರಹ್ಮಲೋಕ ಬಂದಾಗ ಭಗವಂತ ಉಪ್ಪುನ ಧಾಮ ಧಾಮ ಐಕ್ ಬ್ರಹ್ಮಲೋಕ ಅವು ಸನಾತನ. ಬ್ರಹ್ಮ ಉಪ್ಪುನ ಧಾಮ ಅವು ಸತ್ಯಲೋಕ ಅವು ಸನಾತನತ್. ಪರವ್ಯೋಮದಲ್ಲಿ ಸಕಲ ಗ್ರಹಗಳು ಸ್ವಯಂ ಭಗವಂತನಂತೆ. ಸ್ಪಿರಿಚುವಲ್ ಗೈಡ್ ಮಾತ್ರ ಪ್ಲಾನೆಟ್ಸ್ ಗ್ರಹ ಭಗವಂತನ ಕೃಷ್ಣನ ಅಂಚೆನೆ ಭಗವಂತನಂತೆ. ಭಗವಂತನು ಸಕಲ ಚೇತನ. ಭಗವಂತ ಚೇತನ. ಅವನ ನಾಮ ಯಶಸ್ಸು ಮಹಿಮೆಗಳು ಲೀಲೆ ಇತ್ಯಾದಿ ಸಕಲವು ಅವನಿಂದ ಭಿನ್ನವಾಗಲ್ಲ. ಭಗವಂತನ ಉದರ್ ಎತ್ತ ಕೃಷ್ಣ ಕೃಷ್ಣಲೆತ್ತನ ಕೃಷ್ಣನ ನಾಮ ಕೃಷ್ಣನ ಲೀಲೆ ನಿತ್ತನಮ್ಮ ಮೂಲು ಎಕ್ಸ್ಪ್ಲೇನ್ ಮಾಡೋದಲ್ಲ. ಕೃಷ್ಣನ ಲೀಲೆ, ಕೃಷ್ಣನ ಮಹಿಮೆ, ಕೃಷ್ಣನ ಯಶಸ್ಸು, ಕೃಷ್ಣೆ ಒಂದು ಮಾತು ಸೇಮ್. ಮಾತೆಲ್ಲ ಸೇಮ್ ದದನ್ಪಿನಿ ಪವರ್ ಉಂಟು ಬೇತಾಯ್ತು. ಇಮಿಡಿಯೇಟ್ ಆದ ಇರೇಗ ಭಗವಂತನ ಲೀಲೆಗೆ ಅಲ್ಲೇ ಭಗವಂತನ ನಾಮನ ಜಪ ಮಾಡ್ಲೆ ಇರೇಗ ಬೆನಿಫಿಟ್ ಸೇಮ್ ಬೆನಿಫಿಟ್ ಇರ್ಕೊಂಡು ಭಗವಂತನ ರೂಪ ನೀರು ಒಂದ್ಮನ್ಲೆ ಸೇಮ್. ಒಂದು ಮಾತ್ರ ಟ್ರಾನ್ಸ್ಜೆಂಡಲ್ ಭಿನ್ನವಾದಲ್ಲ. ಏಕೆಂದ್ರೆ ಅವನು ಪರತರನು. ಹೀಗೆ ಭಗವಂತನ ಸಾಮ್ರಾಜ್ಯದಲ್ಲಿರುವ ಗ್ರಹಗಳು ಅವನಿಂದ ಭಿನ್ನವಲ್ಲ. ಅಂಚ ಅದು ಸ್ಪಿರಿಚುವಲ್ ಗೈಡ್ ವೈಕುಂಠ ಪುನಃ ಬೇತೆ ಬೇತೆ ಪ್ಲಾನೆಟ್ಸ್ ಗ್ರಹ ಅವು ಭಗವಂತರದ್ದು ಬೇತೆ ಆಯ್ತು. ಅವು ಮಾತ ಸನಾತನ ಟ್ರಾನ್ಸ್ಜೆಂಡಲ್. ಈ ಗ್ರಹಗಳಲ್ಲಿ ದೇಹ ಮತ್ತು ಆತ್ಮಗಳ ನಡುವೆ ವ್ಯತ್ಯಾಸವಿಲ್ಲ. ತುಲೆ ಮೂಲಂಚಿನ ಬಂದಾಗ ನಮ್ಮ ಮೂಲಕ ಮೆಟೀರಿಯಲ್ ವರ್ಲ್ಡ್ ಇಲ್ಲ. ನಮ್ಗೆ ಈ ದೇಹ ತೆಗೆದ ಇತ್ತೆ ನಮ್ಮ ಒಂದು 20 ವರ್ಷ ತುಂಬು 20 ವರ್ಷ ತುಂಬು ನಮ್ಮ ಇಂಚ ಇತ್ತ ನಮ್ಮ ದೇಹ ಚೇಂಜ್ ಇತ್ತು. ಇತ್ತ ಚೇಂಜ್ ಆತ ಅಂಚ ಈ ಮೆಟೀರಿಯಲ್ ಬಾಡಿ ಒಂದು ಚೇಂಜ್ ಆಗೋದು. ಸ್ಪಿರಿಚುವಲ್ ಬಾಡಿ ಚೇಂಜ್ ಆಗುಷಿ ಅವು ಸಚ್ಚಿದಾನಂದ. ಅವಳು ಆತ್ಮಭೋಗ ದೇಹದ ವ್ಯತ್ಯಾಸ ಹೆಚ್ಚಿಗೆ ಇದು ಇಂಚೆ ಬಂದಾಗ ನಮ್ಮ ಎತ್ತೆ ಬದ್ಧ ದೇಹಡುಲ್ಲ. ನಮ್ಮ ಎಡ್ಡೆ ಸಾಧನೆ ಮಂತುಂಡ ಮಸ್ತ್ ವರ್ಷ ಬೋಡು ಸಾಧನೆ ಮಂತದ್ದು ನಮ್ಮ ಸಾಧನ ಸಿದ್ಧರ ಆಂಡ ನಂಗೆ ಸಿದ್ಧ ದೇಹ ತಿಕ್ಕೊಂಡು ಸಿದ್ಧ ದೇಹ ನಂಗೆ ವೈಕೊಂಡು ಬೇರೆ ಆಪ ಈ ದೇಹನ ಬಿಡ್ಬಿನಿ ಎಂಚ ಬಂದಾಗ ಒಂದು ಕೇರದ ಚೋಲಿ ಬಿಡ್ಕೊಂಡದೆ ಉಚ್ಚು ಚೋಲಿ ಆಯ್ತಾ ಚೋಲಿ ಬಿಡ್ಕೊಂಡು ಅಂಚೆನೆ ನಮ್ಮ ಸೈನಾಗ ಒಂದು ದೇಹನ ಬಿಡ್ಬಿನ ಅದೇ ಆಂಡ ಆತ್ಮಗ ಸಿದ್ಧ ದೇಹದೊಟ್ಟಿಗೆ ವೈಕೊಂಡು ಹೋಗ್ಬಿನಿ ಅವು ಶಾಶ್ವತ ಬೊಕ್ಕ ನೆಕ್ಸ್ಟ್ ಜನ್ಮಗೆ ಪರಿಚಯ ಆಂಡ ನಮ್ಮ ಸಾಧನೆ ಮನ್ಪಂದೆ ನಮ್ಮ ಸಾಧನ ಸಿದ್ಧರ ಆಯ್ಜಿಂಡ ಅಪದಾದಾಕೊಂಡು ನಾವು ಸೈತ್ ಬೇಕ ಪಿರೊಂಜಿ ಜನ್ಮ ಅಂತ ಅವು ಪಿರ ಇಂಚೆನೆ ಸುರುವುದು ನಮ್ಮ ಮಾತ ಸ್ಟಾರ್ಟ್ ಮಾಡ್ಬೋದು. ನಂಗೆ ಮಾತ ಕಷ್ಟ ಸಫರಿಂಗ್ ಅಂಚೆ ಒಂದು ವ್ಯತ್ಯಾಸ ತುಲೆ ಸ್ಪಿರಿಚುವಲ್ ವರ್ಲ್ಡ್ ದೇಹ ಆತ್ಮ ನಡುವೆ ವ್ಯತ್ಯಾಸವಿಲ್ಲ. ಅಥವಾ ಅಲ್ಲಿ ಐಕ ಪ್ರಪಂಚದಲ್ಲಿ ನಾವು ಅನುಭವಿಸಿದ ಕಾಲದ ಪ್ರಭಾವ ಇಲ್ಲ. ಅವಳು ಟೈಮ್ ಮೂಲ ಟೈಮ್ ಉಂಟು. ಸತ್ಯಯುಗಡು 1 ಲಕ್ಷ ವರ್ಷ, ತ್ರೇತಯುಗಡು 10,000 ವರ್ಷ, ದ್ವಾಪರ ಯುಗಡು 1,000 ವರ್ಷ, ಕಲಿಯುಗಡು 100 ವರ್ಷ. ಈತ ಟೈಮ್ ಉಂಟು ಡ್ಯೂರೇಷನ್ ಈತ ಸಮಯ ಬದುಕುವ ಒಂದು ಶಾಸ್ತ್ರ ಬಂದೀನಿ ಒಂದೇ ನಮ್ಮ ಚೇಂಜ್ ಮಾಡ್ತಾರೆ ಆಪಿಸ್ ಏರ ಸಜಿಪಾಲೆ 120 ವರ್ಷದ ಗಟ್ಟಿ ಜವನೆ ಉಳ್ಳೇನ ಹೆಜ್ಜೆ ಅವೇ ಸ್ಪಿರಿಚುವಲ್ ವರ್ಲ್ಡ್ ಬಂದಾಗ ఆయన ಸಚ್ಚಿದಾನಂದೇ ఆయనದವರ 200 ವರ್ಷ ಆಯ್ತು 1,000 ಕೋಟಿ ವರ್ಷ ಅಲ್ಲ ಅಂಚಿನ
ಅಂಚನೆ ನವಯೌವನಂಚ ಕೃಷ್ಣ ಪ್ರೇಮಾಂಜನ ಸುರಿತ ಭಕ್ತಿ ವಿಲೋಚನೆಯನ್ನ ಸಂತ ಸತವ ಹೃದಯೇಶು ವಿಲೋಕಯಾಂತಿ ಎಂ ಶ್ಯಾಮ್ ಸುಂದರಂ ಗುಣಸ್ವರೂಪಂ ಗೋವಿಂದಮ್ಮ. ಓಕೆ, ಎಸ್ ವೇದೇಶ್ ದುರ್ಲಭ ಅದುರ್ಮಾತ್ಮತ್ತು ಬ್ರಹ್ಮ ಸಂಹಿತ ಶ್ಲೋಕ ನವಯೌವನಂಚ ನವಯೌವನಂಚ ಕೃಷ್ಣ ಏಪಲ್ಲ 14 ವರ್ಷದ ತೋಜನ್ ಅಂಚನೆ ಚೇಂಜಸ್ ಆಪಿಸಿ ಭಗವಂತನ ಸಚ್ಚಿದಾನಂದ ದೇಹ ಅಲ್ಲಿ ಐಕ್ಯವಾಗಿ ಅನುಭವಿಸಿದ ಕಾಲದ ಪ್ರಭಾವ ಇಲ್ಲ. ಅಲ್ಲಿ ಕಾಲದ ಪ್ರಭಾವ ಇಲ್ಲದಿರುವುದರ ಜೊತೆಗೆ ಅವು ಆಧ್ಯಾತ್ಮಿಕವಾಗಿರುವುದರಿಂದ ಬ್ರಹ್ಮಲೋಕದ ಗ್ರಹಗಳು ಎಂದಿಗೂ ನಾಶ ಹೊಂದುವುದಿಲ್ಲ. ಮುಂದೆ ಬ್ರಹ್ಮಲೋಕ ಬಂದಾಗ ಸ್ಪಿರಿಚುವಲ್ ವರ್ಲ್ಡ್ ವೈಕುಂಠ ಅವು ಸತ್ಯಲೋಕ ಹತ್ತು ಬ್ರಹ್ಮನ ಪ್ಲಾನೆಟ್ ಹತ್ತು ಬ್ರಹ್ಮನ ಪ್ಲಾನ್ ನಾಶ ಹಾಕೊಂಡು ಆಧ್ಯಾತ್ಮ ಲೋಕದ ಸಕಲ ವೈವಿಧ್ಯವು ಭಗವಂತನಿಗೆ ಏಕಗೊಂಡಿವೆ. ಆದ್ರಿಂದಲೇ ಏಕಂ ಏವಾದ್ವಿತೀಯಂ ಎಂಬ ವೇದ ಸೂಕ್ತಿಯ ಆಧ್ಯಾತ್ಮಿಕ ವೈವಿಧ್ಯ ಸನಾತನ ವಾತಾವರಣದಲ್ಲಿ ಸಂಪೂರ್ಣವಾಗಿ ಸಾಕ್ಷಾತ್ಕಾರಗೊಂಡಿದೆ. ಮಾತಾ ವೈವಿಧ್ಯ ಬಂದಾಗ ವೆರೈಟೀಸ್ ಅವು ಭಗವಂತನೊಟ್ಟಿಗೆ ಏಕಗೊಂಡಿದೆ. ಈ ಐಕ್ಯ ಜಗತ್ತು ಭಗವಂತನ ಆಧ್ಯಾತ್ಮಿಕ ಸಾಮ್ರಾಜ್ಯದ ಒಂದು ಭ್ರಮಾತ್ಮಕ ಛಾಯೆ. ಜಸ್ಟ್ ಛಾಯೆ ಬಂದಾಗ ಶ್ಯಾಡೋ ಒಂದು ಐಕ್ಯ ಜಗತ್ತು. ಅದು ಛಾಯೆ ಆದ್ರಿಂದ ಎಂದಿಗೂ ಅದು ಶಾಶ್ವತವಲ್ಲ. ತುಲೆ ಒಂದು ಶಾಶ್ವತ ಶ್ಯಾಡೋ ಇಂಚ ಶಾಶ್ವತ ಆಪಿನಿ ಆಣ ನಮ್ಮ ಇಂಚಿಂದ ಒಂದು ಶ್ಯಾಡೋನೇ ಮೀನತೆಯಿಂದ ಒಂದು ಶ್ಯಾಡೋ ಮೀನತ್ ಜಸ್ಟ್ ಶ್ಯಾಡೋ ಛಾಯೆ. ದ್ವಂದ್ವಾತ್ಮಕವಾದ ಚೇತನ ಮತ್ತು ಜಡವಸ್ತು ಐಕ್ಯ ಜಗತ್ತಿನ ವೈವಿಧ್ಯವನ್ನು ಆಧ್ಯಾತ್ಮಿಕ ಜಗತ್ತಿನ ವೈವಿಧ್ಯವೊಂದಿಗೆ ಹೋಲಿಸಲಾಗದು. ಮೂಲ ದ್ವಂದ್ವ ಬಂದ ಡ್ಯುಯಾಲಿಟಿ. ಫುಲ್ ಮೆಟೀರಿಯಲ್ ವರ್ಲ್ಡ್ ಬಂದಾಗ ದ್ವಂದ್ವನೇ. ಚೇತನ ಬಗ್ಗೆ ಜಡವಸ್ತು, ಒಂದು ಜಡವಸ್ತು ನಮ್ಮ ದೇಹ ಚೇತನ, ಆತ್ಮ ಚೇತನ. ಚೇತನ ಮತ್ತು ಜಡವಸ್ತು ಐಕ್ಯ ಜಗತ್ತಿನ ವೈವಿಧ್ಯವನ್ನು ಆಧ್ಯಾತ್ಮಿಕ ಜಗತ್ತಿನ ವೈವಿಧ್ಯವನ್ನು ಹೋಲಿಸಲಾಗದು. ಕಂಪೇರ್ ಮಾಡಿ ಲಗೇಜ್. ಸ್ಪಿರಿಚುವಲ್ ವರ್ಲ್ಡ್ ಮೆಟೀರಿಯಲ್ ವರ್ಲ್ಡ್. ಜ್ಞಾನದ ಕೊರತೆಯಿಂದಾಗಿ ಅಲ್ಪಜ್ಞಾನಿಗೆ ಕೆಲವೊಮ್ಮೆ ಛಾಯಾ ಜಗತ್ತಿನ ಸ್ಥಿತಿಗಳು ಆಧ್ಯಾತ್ಮಿಕ ಜಗತ್ತಿನ ಸ್ಥಿತಿಗಳಿಗೆ ಸಮವೆಂದು ತಪ್ಪು ತಿಳಿಯುತ್ತಾರೆ. ಹೆಚ್ಚಿನಗಳು ಏರು ಜ್ಞಾನದ ಕೊರತೆ ಬಂದ ಅಲ್ಪಜ್ಞಾನಿನಗಳು ಅಗಲದವನ್ಬಿನಿ ಈ ಮೆಟೀರಿಯಲ್ ವರ್ಲ್ಡ್ ಏರ್ ಬನ್ನಿ ಆಧ್ಯಾತ್ಮಿಕ ಮಾತ ಒಂಜೆ ಇಂದು ಆಧ್ಯಾತ್ಮಿಕ ಜಗತ್ತು ಒಲೆ ಮಾರೈತೆ ಜಾಲಿ ಮನ್ಬೋದು ಎಂಚ ಮದವನ್ ಪೇರು ಅಗಲು ಅಲ್ಪಜ್ಞಾನಿಗಳಿಗೆ ತಪ್ಪು ತಿಳಿದ್ದಾರೆ. ಐಕ್ಯ ಜಗತ್ತಿನಲ್ಲಿ ಭಗವಂತ ಮತ್ತು ಅವನ ಲೀಲೆಗಳನ್ನು ಬದ್ಧಾತ್ಮರು ಮತ್ತು ಅವರ ಕಾರ್ಯ ಚಟುವಟಿಕೆಗಳಂತೆ ತಪ್ಪಾಗಿ ತಿಳಿಯುತ್ತಾರೆ. ಕೃಷ್ಣೆ ಈ ಐಕ್ಯ ಜಗತ್ ಬರ್ಪೆ ಬದ್ಧದ ಬೃಂದಾವನ ಲೀಲೆ ಹಾಕೊಂಡು ಮಕ್ಕಳು ಏರು ಅಲ್ಪಜ್ಞಾನಿ ನಕಲು ಅಕಲು ದಾದನ ಅನ್ಕೊನು ఆయన భగవంతుని లీలని తప్పాదు. భగవంతుడు కూడా బತ್ತೆ నమ్మంచ బತ್ತೆ సైతే పోయి ఇంచవంతే మొక్కలు మొద ಬದ್ಧಾತ್ಮ ಅವರ ಕಾರ್ಯ ಪನ್ನ ಅಕ್ಲ ಇಂಚ ಕಾರ್ಯ ಚಟ ಅಂಚನೆ ಅಕ್ಲು ಏನಿಲ್ಲ. ಭಗವಂತನ ಭಗವದ್ಗೀತೆಯಲ್ಲಿ 9.11 ಅಂತ ಅಲ್ಪಜ್ಞಾನ ಖಂಡಿಸಿದ್ದಾನೆ. ದಾದವನ್ ಬಿನ್ ಭಗವಂತೆ ಅಂಚನರ್ಲೇನು ಅವಜಾನಂತಿ ಮಾಮೂಢ ಮಾನುಷ್ಯಂತನು ಆಶ್ರಿತ ಪರಂಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರ. ಭಗವಂತನು ಅವತಾರ ಎತ್ತಿದಾಗಲೇ ಅವನು ತನ್ನ ಸಂಪೂರ್ಣ ಅಂತರಂಗ ಶಕ್ತಿಯಿಂದ ಆತ್ಮಮಯ ಅವತರಿಸುತ್ತಾನೆ. ಅಂತರಂಗ ಶಕ್ತಿ ಅವನಗ ರಾಧಾರಾಣಿ ಅಂಚ ಭಗವಂತನ ಅಂತರಂಗ ಶಕ್ತಿ ಮಾತೆಲ್ಲ ತೋಜಿ ಇಂಚ ಬನ್ನಗ ಚೈತನ್ಯ ಮಹಾಪ್ರಭು ಈ ಶಿವಸಾಂಗನ್ ನಮ್ಮ ಇಲ್ಲಡ್ ಬಾಕಿ ಬಾರ್ದು ಕೀರ್ತನ ಬಂದಿದ್ದಾರೆ. ಅವ್ರಿಗೆ ಬ್ರಾಹ್ಮಣ ಖಾಲಿ ಪೇರು ಬರೋದಿದ್ದೀನಿ ಆಯ್ಗ ಎಂಟ್ರಿ ಆಡಿತ್ತಾನೆ ಬೊಕ ಆಯ್ ಮೂಲಡಿತ್ತೆ ಚತುರ್ಮಾಬು ಆ ನೀ ಲೀಲೆಂಡ ಎಕ್ಸಿಬಿಟ್ ಮಂದಿನೇ ಆರು ಕೀರ್ತನ ಮಂದಿಜೆ ಅರ್ಮಣಿರ್ಸ್ ಅವ್ರಿಗೆ ಉಲ್ಲೆ ఆయన ಇದೇ ಕಡಬಲ್ಲ ಅಂಚಾದ ಭಗವಂತನ ಲೀಲೆಗೆ ಅಲ್ಪಜ್ಞಾನಿನಗಳಿಗೆ ಎಂಟ್ರಿ ಇಜ್ಜಿ ಕ್ವಾಲಿಫೈಡ್ ಅನ್ನ ಮಾತ್ರ ಎಂಟ್ರಿ ಅಪ್ಪ ಮಾತ್ರ ತೋಜು ಏನು ಗೊತ್ತಾಪಿಸಿ ಅಂದಾಜೆ ಆಪಿಸಿ ಅಂಚ ಮೂಲವೇನ ಬಂದ್ಮೇಲೆ ಅವನು ಸಂಪೂರ್ಣ ಅಂತರಂಗ ಶಕ್ತಿಯಿಂದ ಅವತರಿಸ್ತಾನೆ. ಆದ್ರೆ ಅಲ್ಪಜ್ಞಾನ ಅವನನ್ನು ಐಕ ಸೃಷ್ಟಿಗಳಲ್ಲಿ ಒಬ್ಬ ಎಂದು ತಪ್ಪಾಗಿ ತಿಳಿಯುತ್ತಾನೆ. ಆದ್ದರಿಂದ ಶ್ರೀಧರ್
ಸ್ವಾಮಿಗಳು ಈ ಶ್ಲೋಕವನ್ನು ಸರಿಯಾಗಿ ವ್ಯಾಖ್ಯಾನಿಸ್ತಾ ಇಲ್ಲಿ ಹೇಳಲಾಗಿರುವ ಬ್ರಹ್ಮಲೋಕವು ಸನಾತನವಾದ ಶಾಶ್ವತ ದೇವರ ಸಾಮ್ರಾಜ್ಯ ವೈಕುಂಠದಲ್ಲಿ ಅಂಚ ಮೂಲ ಪಂಪಿನ ಬ್ರಹ್ಮಲೋಕ ಬ್ರಹ್ಮನ ಅಬೋರ್ಡ್ ಅದು ಸತ್ಯಲೋಕ ಅಂತ ಒಂದು ವೈಕುಂಠ ಏರ್ ಪಂಪಿನಿ ಶ್ರೀಧರ್ ಸ್ವಾಮಿ ಮೇರ ಆಚಾರ್ಯ ಅಥೆಂಟಿಕ್ ಅದು ಮೇಲೆ ವರ್ಣಿಸಲಾದ ಐಕ ಸೃಷ್ಟಿಗಳಂತಲ್ಲ ಎಂದು ತಿಳಿಸಿದ್ದಾರೆ. ಐಕ ಸೃಷ್ಟಿ ಅರ್ಥ ಭಗವಂತನ ವಿರಾಟ್ ವಿಶ್ವರೂಪವು ಐಕ ಜಗತ್ತಿಗಾಗಿ ಮಾಡಿದ ಕಲ್ಪನೆ ಅಂಚದು ವಿಶ್ವರೂಪ 18ನೇ ಅಧ್ಯಾಯ ವಿಶ್ವರೂಪ ಬರ್ಮಡು ಒಂದು ಜಸ್ಟ್ ಕಲ್ಪನೆಗೆ ವಿರಾಟ್ ವಿಶ್ವರೂಪವು ಐಕ ಜಗತ್ತಿಗೆ ಮಾಡಿದ ಕಲ್ಪನೆ. ವಿಶ್ವರೂಪಕ್ಕೆ ಆಧ್ಯಾತ್ಮಿಕ ಲೋಕ ಅಥವಾ ಭಗವಂತನ ಸಾಮ್ರಾಜ್ಯದೊಡನೆ ಯಾವುದೇ ಸಂಬಂಧವಿಲ್ಲ. ಸ್ಪಿರಿಚುವಲ್ ವರ್ಲ್ಡ್ ಇಟ್ಟು ವಿಶ್ವರೂಪ ಈಚೆ ಬಾಕಿದ ಕೃಷ್ಣನ ಮಾತು ಇನ್ಕಾರ್ನೇಷನ್ ಉಂಟು, ರಾಮ ಉಂಡು, ಕೃಷ್ಣ ಉಂಡು, ನಮ್ಮ ನರಸಿಂಹ ಉಂಡು, ವಾಮನ ಉಂಡು, ಮಾತ ಉಂಡು ಇನ್ಕಾರ್ನೇಷನ್ ವೈಕುಂಠ ಅಣ್ಣ ವಿಶ್ವರೂಪ ಈಚೆ ದೇವನ ವಿಶ್ವರೂಪ ಇಟ್ ಇಸ್ ಎ ಮೆಟೀರಿಯಲ್ ರೆಲ್ಮ್ ಸ್ಪಿರಿಚುವಲ್ ಅರ್ಥ. ಎಸ್ ಹರೇ ಕೃಷ್ಣ ಏನೋ ಪ್ರಶ್ನೆ ತನಕೇನೋಲಿ ಹರೇ ಕೃಷ್ಣ. ತುಲೆ ನಿಗಳು ಇತ್ಯದ ಚಾಪ್ಟರ್ ದ ಕುದರ್ ಒಂದು ನಿಮಿಷ ಚಾಪ್ಟರ್ 5 ಕಾಸ್ ಆಫ್ ಆಲ್ ಕಾಸಸ್ ಒಂದು ನಿಮಿಷ ಸರ್ವ ಕಾರಣ ಕಾರಣ ಎಸ್ ದ ಕಾಸ್ ಆಫ್ ಆಲ್ ಕಾಸಸ್ ಚಾಪ್ಟರ್ ದ ಕುದರ್ ಅದೊಂದು ಮಸ್ತ್ ಇಂಪಾರ್ಟೆಂಟ್. ಎಸ್ ಸುಕನ್ಯಾ ಮಾತಾಜಿ ಹರೇ ಕೃಷ್ಣ ಪನ್ಲೆ ನಿಕ್ಲ ಒಂದು ಒಬ್ರ ಭಾಗವತ ಪ್ರಭು ಒಂದು ಕ್ವಶನ್ ಅತ್ತು ಪ್ರಭು 10 ಗಂಟೆಗೆ ಶ್ಲೋಕ ರೆಜಿಸ್ಟ್ರೇಷನ್ ಉಂಡತೆ ಲಾಗಿನ್ ಅಂತ ಕೊರ್ಪರೆ. ಹಾ ಕೊರ್ಕೊ ಹಾ ಹರೇ ಕೃಷ್ಣ. ಎಂಗೊಂಜಿ ನೆನ್ಪನ್ಲೆ ಅನ್ಕೋಯ್ತ ಕುಕಿಂಗ್ ಬೋನುಲ್ಲೆ ಒರ್ಮಾಟೆಗೆ ಎಂಗೊಂಜಿ ಒರ್ಮ ಮುಕ್ಕಾಲ ನೆನ್ಪನ್ಲೆ. ಹಾ ಪ್ರಭು ಅವು ಬೇತೆಲ್ಲ ನ್ಯೂ ಬ್ಯಾಚಸ್ ದಗಲೆಲ್ಲ ಬತ್ತುಂಡ ಅನೌನ್ಸ್ ಮಲ್ತನ ಇಡ್ಡೆತ್ತುನ್ ಪ್ರಭು. ಓ ಅನೌನ್ಸ್ ಮತ್ಲಬ್ ಏಕಾದಶಿಗೂ ಟೋಟಲ್ 40 ಉಂಡು. ಎ ಬ್ಯಾಚ್ ಬೊಕ್ಕ ಬಿ ಬ್ಯಾಚ್ ಬೊಕ್ಕ ಇತ್ತೆ ಪೊಸತಿ ಎಲ್ಲ ಬತ್ತಿನಗಲೆ ಚಾನ್ಸ್ ಕೊರ್ರೆಗಸ್ರ ನಮ್ಮ ಪ್ರವಚನದ ಪಗ ಪಂಡ ಎಲ್ಲ ಪುದರ್ ಕೊರುವಿರುತ್ತೆ ಅಂಚ. ಓಕೆ 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 ಸರಿ ಸರಿ ಎಸ್ ತುಲೆ ಭಾಗವತ ಓದನ ಮಾತೆಲ್ಲ ಏರ್ ಮಾತ ಓದರ ಇಂಟ್ರೆಸ್ಟ್ ಉಂಡು ಭಾಗವತಂ ಶ್ಲೋಕಾಸ್ 10 ಗಂಟೆಗೆ ಉಂಡು. ಸುಕನ್ಯಾ ಮಾತಾಜಿ ಲೀಡ್ ಮಂತ್ ಮುಂದೇರು ನಿಖಿಲ್ ಮಾತ ಅವಕಾಶ ಪುದರ ಕೋರಲಿ ಶ್ಲೋಕ ರಿಸೈಟೇಷನ್. ಎಸ್ ಹರೇ ಕೃಷ್ಣ. ಅಂಚ ಅದು ಒಂದು ಮೇನ್ ನಮ್ಮ ಇಂಚ ಬಂದಾಗ ನಮ್ಮ ಎಲ್ಲಿ ಒಪ್ಪನಾಗ ಚೂರು ಮಲ್ಲಾಯಿಪೇಟೆಗೆ ನಮ್ಮ ಕೇನ್ವ ಎಸ್ ಅಮ್ಮ ನಾನು ಇಂಚ ಬತ್ತೀನಿ ಅಪ್ಪ ಇಂಚ ಬತ್ತೇರು ಇಂಚ ಮದ ನಮ್ಮ ಕೇನ್ವ ಜೋಕು ಮದ ಕೇನು ಕ್ಯೂರಿಯಾಸಿಟಿ ಅಂಚೆ ನಮ್ಮ ಒಂದೆಂತ ಬಗ್ಗೆ ಕೇನೋಡಿಗೆ ಆಕ್ಚುಲಿ ನಂಗೆ ಶಾಲಾ ಕಾಲೇಜ್ ಓಲ್ ನಂಗೆ ಎಜುಕೇಶನ್ ಇಜ್ಜಿ ಒಂದು ನಿಜವಾದ ಮೇನ್ ಬೇಸ್ ಸರ್ವಕಾರಣ ಕಾರಣ ಕಾಸ್ ಆಫ್ ಆಲ್ ಕಾಸ್ ಒಂದು ಚಾಪ್ಟರ್ ಅಂಚ ಒಂದು ನಂಗೆ ಸರಿಯಾದ ಗೊತ್ತಾವಡು ಸರಿಯಾದ ಗೊತ್ತಾಂಡ ಮಸ್ತ್ ನಂಗೆ ಅನ್ಪಿನಿ ಆಧ್ಯಾತ್ಮಿಕ ಮಸ್ತ್ ದುಂಪೋಯ್ರ ಇಂಪಾರ್ಟೆಂಟ್ ಚಾಪ್ಟರ್. ಹರೇ ಕೃಷ್ಣ. ಎಸ್ ಅಪ್ಪ ನಮ್ಮ ಮುಕ್ತಾಯ ಮಾಡ್ಬೋಗ ವಾಂಚಕಲ್ಪದವರು ವಿಶ್ವ ಕೃಪಾ ಸಿಂಧು ಏ ವಚ ಪತಿತ ನಮ್ಮ ಪಾವನಿಯೋ ವೈಷ್ಣವ್ಯೋ ನಮೋ ನಮಃ.